ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಬಂಟ್ವಾಳ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. 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 ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ. 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 ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ದೇವಸ್ಥಾನದ ಎದುರಿನಲ್ಲಿ ತುಂಬಿ ಹರಿಯುತ್ತಿರುವ ನೇತ್ರಾವತಿ ನದಿಯನ್ನ ನೋಡಬಹುದು. ಶಿವ ಶಂಕರ ಶಿವ ಶಂಕರ ಶಂಭೋ. ಢಮ ಢಮ ಡಮರು ಬಜೆ ಗಣ ಗಣ ಘಂಟಾ ಬಜೆ. 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 ಹರ ಗೌರಿನಾಥ ಶಂಭೋ ಹರ ಕಾಶಿನಾಥ ಶಂಭೋ. 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 ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ನಿಸರ್ಗದ ಮಧ್ಯದಲ್ಲಿರುವ ಈ ದೇವಸ್ಥಾನವನ್ನ ಖರಾಸುರನು ಪ್ರತಿಷ್ಠಾಪಿಸಿದನು ಎಂಬ ಪ್ರತೀತಿ ಇದೆ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಢಮ ಢಮ ಡಮರು ಬಜೆ ಗಣ ಗಣ ಘಂಟಾ ಬಜೆ. 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 ಹರ ವಿಶ್ವನಾಥ ಶಂಭೋ. ನೇತ್ರಾವತಿ ನದಿ ದಡದಲ್ಲಿರುವ ಈ ದೇವಸ್ಥಾನಕ್ಕೆ 1923ರಲ್ಲಿ ನೇತ್ರಾವತಿ ನದಿಯಲ್ಲಿ ಭಾರಿ ಪ್ರವಾಹ ಬಂದಿತ್ತು. ಬಂಟ್ವಾಳವೇ ಒಂದು ದ್ವೀಪವಾಗಿ ಪರಿವರ್ತನೆಗೊಂಡಿತ್ತು. ಆಗ ಊರಿನ ಜನರಿಗೆ ಆಶ್ರಯ ನೀಡಿದ ಹೆಮ್ಮೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದೆ ಎಂದು ಊರಿನ ಭಕ್ತರು ನೆನಪಿಸುತ್ತಾರೆ. ಹರ ವೈದ್ಯನಾಥ ಶಂಭೋ. ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ. ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ. ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ. ಲಲಾಟಾಕ್ಷ ಶಂಭೋ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ. ನೇತ್ರಾವತಿಯ ದಡದಲ್ಲಿ ಅಶ್ವತ್ಥ ವೃಕ್ಷದೊಂದಿಗೆ ನಾಗನ ಕಟ್ಟೆಯನ್ನ ನೋಡಬಹುದು. ಢಮ ಢಮ
ಶುಭ ಸಮಾರಂಭಗಳಿಗೆ ದೇವಸ್ಥಾನದ ಎದುರು ಶ್ರೀ ಮಹಾಲಿಂಗೇಶ್ವರ ಮಾಂಗಲ್ಯ ಮಂಟಪ ಕಾಣಬಹುದು. ಪಕ್ಕದಲ್ಲಿಯೇ ಬ್ರಹ್ಮರಥ ಕಾಣಬಹುದು. ಶಿವ ಓಂ ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ಶಿವ ಓಂ ನಮಃ ಶಿವಾಯ. ದೇವಸ್ಥಾನದ ಎದುರಿನಲ್ಲಿ ವಸಂತ ಮಂಟಪ ಮತ್ತು ಬ್ರಹ್ಮರ ಗುಡಿಯನ್ನ ನೋಡಬಹುದು. ಶಿವ ಓಂ ನಮಃ ಶಿವಾಯ. ಈ ದೇವಸ್ಥಾನದ ಭಕ್ತರಲ್ಲಿ ಒಬ್ಬರಾದ ಡಾಕ್ಟರ್ ರಮೇಶಾನಂದ ಸೋಮಯಾಜಿ ದೇವಸ್ಥಾನದ ಕುರಿತು ಈ ರೀತಿ ಹೇಳುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಂಟ್ವಾಳ ಮಹಾಲಿಂಗೇಶ್ವರ ದೇವಸ್ಥಾನ ಕಾರಾಸುರ ಪ್ರತಿಷ್ಠೆ ಅಂತ ಹೇಳ್ತಾರೆ. 800 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಮುಂಚೆ ಇದು ಮಣ್ಣಿನ ಕಟ್ಟಡವಾಗಿತ್ತು. 2005ರಲ್ಲಿ ನಾವು ಎಲ್ಲ ಭಕ್ತಾದಿಗಳು ಸೇರಿ ಗರ್ಭಗುಡಿಯನ್ನು ಶಿಲಾಮಯವಾಗಿ ಮಾಡಿ ಬ್ರಹ್ಮಕಲಶ ಮಾಡಿದ್ವಿ. 2015ರಲ್ಲಿ ಸುತ್ತುಪೌಳಿಯನ್ನು ಸಂಪೂರ್ಣ ಶಿಲಾಮಯವಾಗಿ ಮಾಡಿ ಮಗದೊಮ್ಮೆ ನಾವು ಬ್ರಹ್ಮಕಲಶ ಮಾಡಿದ್ದೇವೆ. ಆ ಸಮಯದಲ್ಲಿಯೇ ನಾವು ಹೊಸ ರಥವನ್ನು ಸಹ ನಿರ್ಮಿಸಿದ್ದೇವೆ. 2027ರಲ್ಲಿ ಇನ್ನೊಮ್ಮೆ ನಾವು ಬ್ರಹ್ಮಕಲಶ ಮಾಡುವ ಸಂಕಲ್ಪ ಮಾಡಿಕೊಂಡಿದ್ದೇವೆ. निर्मलभासितशोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गम्. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಶ್ರೀ ಧೂಮಾವತಿ ಬಂಟ ದೈವಗಳ ಗುಡಿಯನ್ನ ಕಾಣಬಹುದು. ದಕ್ಷ ಸುಯತ್ನ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.
सदाशिवलिङ्गं देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम्। अष्टदलोपरिवेष्टितलिङ्गं सर्वसमुद्भवकारणलिङ्गम् ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गं परमपदं परमात्मकलिङ्गं तत्प्रणमामि सदा शिव. ಗರ್ಭಗುಡಿಯಲ್ಲಿ ಪೂರ್ವಾಭಿಮುಖವಾಗಿ ಮಹಾಲಿಂಗೇಶ್ವರ ದೇವರು ಮತ್ತು ಗರ್ಭಗುಡಿಯ ಪಶ್ಚಿಮ ಬದಿಯಲ್ಲಿ ಮಹಾಗಣಪತಿ ದೇವರನ್ನ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ. परमपदं परमात्मकलिङ्गं तत्प्रणमामि सदा शिवलिङ्गम्. लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಅನಂತ ಹೆಬ್ಬಾರ್ ಪೂಜಾ ವಿಧಿ ವಿಧಾನಗಳ ಕುರಿತು ಈ ರೀತಿ ಹೇಳುತ್ತಾರೆ. ಹರಶಂಭು ಮಹಾದೇವ ವಿಶ್ವೇಶಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಇಲ್ಲಿ ಮಹಾಲಿಂಗೇಶ್ವರ ಸಾನ್ನಿಧ್ಯ ಬಂಟ್ವಾಳ. ಇಲ್ಲಿ ನಾವು ತ್ರಿಕಾಲ ಪೂಜೆಯನ್ನು ನೆರವೇರಿಸ್ತೇವೆ, ದಿನಕ್ಕೆ 3 ಬಾರಿ. ಹಾಗೆ ಬೆಳಗ್ಗೆ ಮತ್ತು ಸಂಜೆ ಹಣ್ಣು ಕಾಯಿ ನೈವೇದ್ಯ, ಮಧ್ಯಾಹ್ನ ಮಹಾಪೂಜೆ ಇರ್ತದೆ. ಬೆಳಿಗ್ಗೆ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ, ಹಾಗೆ ರುದ್ರ ಚಮಕ ನಮಕಗಳೊಂದಿಗೆ ರುದ್ರಾಭಿಷೇಕ ನೆರವೇರಿಸ್ತದೆ. ಇಲ್ಲಿ ವಿಶೇಷವಾಗಿ ದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಕೊಡುವುದು ಭಕ್ತರಲ್ಲಿ ತಮ್ಮ ಮನ ಇಷ್ಟಗಳನ್ನು ದೇವರು ಈಡೇರಿಸ್ತಾರೆ ಅಂತ ಒಂದು ಬಯಕೆಯಾಗಿದೆ. ಹೀಗೆ ಮೇಷ ಮಾಸದಲ್ಲಿ ಸಂಕ್ರಮಣದಲ್ಲಿ ಜಾತ್ರಾ ಮಹೋತ್ಸವವು 5 ದಿವಸವಾಗಿ ನಡೀತದೆ. ಮತ್ತು ಶಿವರಾತ್ರಿ, ಆಟಿ ಅಮಾವಾಸ್ಯೆ, ನಾಗರ ಪಂಚಮಿ, ಹೀಗೆ ವಿಶೇಷ ದಿನಗಳು ಇಲ್ಲಿ ಪ್ರಸಿದ್ಧಿಯಾಗಿದೆ. नरेश परेश महेश बिलेशय भूषण भो साम्ब सदा शिव शम्भो शङ्कर शरणं मे तव चरणयुगम् उमया दिव्य सुमङ्गल विग्रहया लिङ्गितवामाङ्ग विभो साम्ब सदा शिव शम्भो शङ्कर शरणं मे तव चरणयुगम् मामग्नमनाथं दूरीकुरु मे दुरितापहारम्
पूजितं भो साम्ब सदा शिव शम्भो शङ्कर शरणं मे तव चरणयुगम् ऋषिवरमानस हंस चराचर जननस्थितिलय कारण भो साम्ब सदा शिव शम्भो शङ्कर शरणं मे तव चरणयुगम्. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು ಪ್ರತಿದಿನ ಹಾಗೂ ವಿಶೇಷವಾಗಿ ಸೋಮವಾರ ಶ್ರೀ ದೇವರಿಗೆ ರುದ್ರಾಭಿಷೇಕ, ನೀರಾಭಿಷೇಕ ಹಾಗೂ ಧಾರಾಪಾತ್ರಾಭಿಷೇಕ ಸೇವೆಗಳು ನಡೆಯುತ್ತದೆ. ಅಲ್ಲದೆ ಶಿವರಾತ್ರಿಯ ದಿನ ಶ್ರೀದೇವರಿಗೆ ನೇತ್ರಾವತಿಯ ಶುದ್ಧ ಜಲವನ್ನ ಭಕ್ತಿ ಶ್ರದ್ಧೆಗಳಿಂದ ನೀರಭಿಷೇಕ ಮಾಡುವುದು ವಿಶೇಷ. ಅಂತಃಕರಣ ವಿಶುದ್ಧಿಂ ಭಕ್ತಿಂ ಚ ತ್ವಯಿ ಸತೀಂ ಪ್ರದೇಹಿ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಕರುಣಾವರುಣಾಲಯಮಯಿ ದಾಸ ಉದಾಸಸ್ತವೋಚಿತೋ ನಹಿ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಊರ ಪರವೂರ ಭಕ್ತ ಮಹನೀಯರಿಂದ ಕ್ಷೇತ್ರದಲ್ಲಿ ಶ್ರೀದೇವರಿಗೆ ವಿಶೇಷ ಪೂಜೆಗಳು ನಡೆದುಕೊಂಡು ಬಂದಿದೆ. ಜಯ ಕೈಲಾಸ ನಿವಾಸ ಪ್ರಮಾಥ ಗಣಾಧೀಶ ಭೂಸುರಾರ್ಚಿತ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಜನುತ ಗಜಂ ಕಿಣು ಧನುತ ಕಿಟತಕ ಶಬ್ದೈರ್ನಟಸಿ ಮಹಾನಟ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಧರ್ಮಸ್ಥಾಪನ ದಕ್ಷ ತ್ರಕ್ಷ ಗುರು ದಕ್ಷ ಯಜ್ಞ ಶಿಕ್ಷಕ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಬಲಮಾರೋಗ್ಯಂ ಚಾಯುಸ್ತ್ವದ್ಗುಣ ರುಚಿತಂ ಚಿರಂ ಪ್ರದೇಹಿ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ವರ್ಷಂಪ್ರತಿ 5 ದಿನಗಳ ಜಾತ್ರಾ ಮಹೋತ್ಸವವು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಭಗವನ್ ಭರ್ಗ ಭಯಾಪಹ ಭೂತಪತೆ ಭೂತಿಭೂಷಿತಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಶರ್ವದೇವ ಸರ್ವೋತ್ತಮ ಸರ್ವದ ದುವೃತ್ತ ಗರ್ವಹರಣ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಷಡ್ರಿಪುಷಡೂರ್ಮಿ ಷಡ್ವಿಕಾರ ಹರ ಸನ್ಮುಖ ಷಣ್ಮುಖ ಜನಕ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮೋತ್ಯೇ ಲಕ್ಷಣ ಲಕ್ಷಿತ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಮುಖ ಸುರಗಾಯಕ ಗೀತ ಪದಾನ ಪದ್ಯ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಶರಣಂ ಮೇ ತವ ಚರಣಯುಗಂ ಶರಣಂ ಮೇ ತವ ಚರಣಯುಗಂ. ಭಕ್ತಾದಿಗಳ ಹಾಗೂ ಆಸ್ತಿಕರ ಮನೋಭೀಷ್ಟಗಳನ್ನು ಈಡೇರಿಸುವ ಸ್ಥಳ ಇದಾಗಿದೆ. ನಮಃ ಶಂಕರಾಯ 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 कृपासागराय शुकाव्यप्रदाय प्रणम्राखिलाभीष्टसन्दायकाय यतीन्द्रैरुपास्याङ्घ्रिपाथोरुहाय प्रबोधप्रदात्रे नमः शङ्कराय चिदानन्दरूपाय चिन्मुद्रकोद्यत्करायेश पर्याय रूपाय तुभ्यं मुदा गीयमानाय वेदोत्तमाङ्गै श्रुतानन्ददाता
नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय ಬಂಟ್ವಾಳದ ಶ್ರೀ ಮಹಾಲಿಂಗೇಶ್ವರ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. जटाजूट मध्ये पुराय सुराणां धुनी साध्य कर्मन्दिरूपस्य शम्भो गले मल्लिका मालिका व्याजतस्ते विभातीति मन्ये गुरो किं तथैव नखेन्दु प्रभाधूतनं रालिहार्दान्धकार व्रजायाब्जमन्दस्मिताय महामोहपाथोनिधे पाडवाय प्रशान्ताय कुर्मो नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय प्रणम्रान्तरङ्गाब्जबोध प्रदात्रे दिवारात्रमव्याहतुस्राय कामं क्षपेशाय चित्राय लक्ष्मक्षयाभ्यां विहीनाय कुर्मो नमः शङ्कराय प्रणम्रास्य पाथो जमोद प्रदात्रे सदान्तस्तमस्तोमसंहारकर्त्रे रजन्यामपीठ प्रकाशाय कुर्मो ह्यपूर्वाय पूष्णे नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय नतानां हृदब्जानि फुल्लानि शीघ्रं करोम्याशु योग प्रदानेन नूनं प्रबोधाय चेत्थं सरोजानि धत्से प्रफुल्लानि किं भो गुरो ब्रूहि मह्यं प्रभाधूतचन्द्रायुतायाखिलेष्ट प्रदायानतानां समूहाय शीघ्रं प्रतीपायनं रौघदुःखागपङ्क्तेर्मुदा सर्वदास्या नमः शङ्कराय ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.